ಅದರ ಜೊತೆಗೆ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲರನ್ನ ನಾವು ಹುಲಿಗಳು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕರ್ನಾಟಕದ ಇನ್ನೊಂದು ಭಾಗವಿದ್ರೆ ಅಲ್ಲಿ ಒಂದಷ್ಟು ಹುಲಿಗಳು ಅಥವಾ ಸಿಂಹಗಳಿದ್ರೆ ಅದು ಹುಬ್ಬಳ್ಳಿ. ಯಾಕಂತ ಹೇಳಿದ್ರೆ ಹುಬ್ಬಳ್ಳಿಗೆ ಹೋದ ಮೇಲೆ ಅಲ್ಲಿನ ಒಂದು ವಿಶೇಷತೆಯೇ ಬೇರೆ. ಹುಬ್ಬಳ್ಳಿಯ ಶಾಸಕರು, ಜನಪ್ರಿಯ ನಾಯಕರು ಶ್ರೀಯುತ ಅರವಿಂದ್ ಬೆಲ್ಲದ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹುಲಿಗಳ ವೇದಿಕೆಯಲ್ಲಿ ಒಂದು ಸಿಂಹವನ್ನ ನಾವು ಸ್ವಾಗತಿಸೋಣ. ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಬರಬೇಕು. ಆ ಚಪ್ಪಾಳೆ ಹುಬ್ಬಳ್ಳಿವರೆಗೂ ಕೇಳಿಸ್ಬೇಕು. ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಪುತ್ತೂರಿನ ಈ ಪಿಲಿಗೊಬ್ಬಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹುಬ್ಬಳ್ಳಿ ಪಶ್ಚಿಮ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅಲ್ಲಿನ ಕ್ಷೇತ್ರದಲ್ಲಿ ಜನಮನ್ನಣೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ಇವತ್ತು ಅಷ್ಟು ದೂರದಿಂದ ನಾವೆಲ್ಲರೂ ಕೇಳಿಕೊಂಡಾಗ 100ಕ್ಕೆ 100 ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತೆ ಎಂಬ ಶಪಥವನ್ನು ಹೊಂದಿರ್ತಂಥವರು ಅರವಿಂದ ಬೆಲ್ಲದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಷ್ಟು ದೂರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದಾಯಕ ಆಗಿರ್ತಕ್ಕಂಥ ವಿಷಯ. ಸರ್, ಇಲ್ಲಿ ಹುಲಿ ಕುಣಿತ ಅಂದ್ರೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಲೆ, ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ. ಇದನ್ನ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಒಂದು 10 ತಂಡಗಳು, ಬಲಿಷ್ಠ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಷ್ಟೇ 4-5 ತಂಡಗಳ ಕುಣಿತಗಳಾಗಿದೆ. ಇನ್ನೂ ಕೂಡ 4-5 ತಂಡಗಳ ಕುಣಿತಗಳು ಬಾಕಿ ಇದೆ. ಹಾಗಾಗಿ ಪ್ರಥಮ ಬಹುಮಾನವಾಗಿ ನಾವು 3 ಲಕ್ಷ, ದ್ವಿತೀಯ ಬಹುಮಾನವಾಗಿ 2 ಲಕ್ಷ, ತೃತೀಯ ಬಹುಮಾನವಾಗಿ 1 ಲಕ್ಷ ರೂಪಾಯಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಆಗ್ಬೋದು 3 ಲಕ್ಷದೆಲ್ಲ ಅಗತ್ಯ ಉಂಟಾ ಅಂತ. ಆದ್ರೆ ಅವರಿಗೆ ಈ ಕುಣಿತದಲ್ಲಿ ಸ್ಪರ್ಧೆ ಮಾಡಬೇಕಿದ್ರೆ 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚೇ ಇದೆ ಅವರಿಗೆ. ಅವ್ರು ಕೇವಲ ಅವರು ಒಂದು ಕೂಡ ಸೇವೆಯನ್ನ ಮಾಡಬೇಕು, ನಾವು ಒಂದು ಈ ಪ್ರತಿಷ್ಠೆಯ ಒಂದು ಕೂಟದಲ್ಲಿ ಭಾಗವಹಿಸಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧಾಳುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಸರ್, ಅಷ್ಟು ದೂರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. 3 ಬಾರಿ ಶಾಸಕರಾಗಿ ಮಾಲಿಂಗೇಶ್ವರ ದೇವರ ಈ ಪುಣ್ಯ ಬನ್ನಿನಲ್ಲಿ ನೀವೊಂದು ಕ್ಷೇತ್ರಕ್ಕೆ ಆಗಮಿಸುವಂಥದ್ದು ನಮ್ಗೆಲ್ರಿಗೂ ಅತ್ಯಂತ ಸಂತೋಷದಾಯಕ ಆಗಿರ್ತಕ್ಕಂಥ ವಿಷಯ. ಮುಂದಿನ ದಿವಸಗಳಲ್ಲಿ ಇನ್ನು ಮುಂದೆ ಪುತ್ತೂರಿಗೆ ನೀವು ಬರುವಾಗ ಒಂದು ಮಂತ್ರಿಯಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕೆಂಬ ವಿಜ್ಞಾಪನೆ ಈ ಮೂಲಕ ಮಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಅತಿಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿ ನಮ್ಮ ಜೊತೆಗೆ ನಮ್ಮ ನೆಚ್ಚಿನ ನಾಯಕರು ಹುಬ್ಬಳ್ಳಿ ಕ್ಷೇತ್ರದಿಂದ ಇವತ್ತು ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ ಶ್ರೀಯುತ ಅರವಿಂದ್ ಬೆಲ್ಲದ್ ಸರ್ ಹತ್ರ ನಾನು ಕೇಳ್ಕೊಳ್ತೀನಿ. 1-2 ಮಾತನಾಡಬೇಕು. ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಹುಲಿಗಳಿಗೆ ನೀವು ಶುಭವನ್ನು ಆಶಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ. ಪುತ್ತೂರಿನ ಹುಲಿಗೊಬ್ಬಿನ ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯಿಂದ ಬಂದು ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ವಿಶೇಷವಾಗಿ ಭಾಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಮ್ಮ ಮಿತ್ರ ನಾಗರಾಜ್ ಅವರು, ಶ್ರೀ ರಾಯ್ ಅವರು, ಸಂಜೀವ್ ಅವರು ಅವರೆಲ್ಲ ಫೋನ್ ಮಾಡಿದ್ರು. ಈ ದಕ್ಷಿಣ ಕನ್ನಡ ಅಂತಂದರೆ ಒಂದು ನಮ್ಮ ಇಡೀ ಕರ್ನಾಟಕದಲ್ಲಿ ಇಟ್ಸ್ ಅ ರೈಟ್ ಕಾಂಬಿನೇಷನ್ ಆಫ್ ಮಾಡರ್ನಿಟಿ ಆ್ಯಂಡ್ ಟ್ರೆಡಿಷನ್. ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದ್ರ ಜೊತೆಗೆ ಯಾವ ರೀತಿ ನಾವು ನವ್ಯತೆಯನ್ನು ನಮ್ಮಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಜೀವನದಲ್ಲಿ ಸೇರಿಸ್ಕೋಬೇಕನ್ನೋದಕ್ಕೆ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ಉದಾಹರಣೆ ಅಂತಂದ್ರೆ ದಕ್ಷಿಣ ಕನ್ನಡದ ಜನ. ಹಾಗಾಗಿ ನಾವು ಉತ್ತರ ಕರ್ನಾಟಕದವರು, ಉಳಿದ ಕರ್ನಾಟಕದವರು ದಕ್ಷಿಣ ಕನ್ನಡದ ಕಡೆ ನೋಡ್ತಾ ಇರ್ತೇವೆ, ದಕ್ಷಿಣ ಕನ್ನಡದ ಜನ ಏನು ಮಾಡ್ತಾರೆ ಅಂತೇಳಿ. ಈ ಸ್ಟೇಜಿನ ವಿಶೇಷತೆ ಅಂದರೆ, ನಾನು ಸ್ಟೇಜ್ ಹತ್ತಿದ ಕೂಡ ನೋಡಿದೆ. ಇಲ್ಲಿ ಸ್ಟೇಜ್ನಲ್ಲಿ ಭಾರತ ಮಾತೆಯ ಚಿತ್ರವನ್ನು ಇಟ್ಟಿದ್ದೀರಾ. ಭಾರತ ಮಾತೆಗೆ ಗೌರವವನ್ನು ಕೊಡುವಂಥ ಕೆಲಸ ಇಲ್ಲಾಗೈತೆ. ಇದು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ನಮ್ಮತನದ ಬಗ್ಗೆ ದಕ್ಷಿಣ ಕನ್ನಡದವರಿಗೆ, ವಿಶೇಷವಾಗಿ ಪುತ್ತೂರಿನ ಇಲ್ಲೇ ಸಂಘಟಕರಿಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅಭಿಮಾನ ಇದೆ ಅಂಥೇಳಿ ಇದರಲ್ಲಿ ತೋರಿಸ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡದ ನಿಮ್ಮ ಜೀವನ ವಿಧಾನ, ನಿಮ್ಮ ಪೂಜಾ ವಿಧಾನ, ನೀವು ನಡೆಸುವಂಥ ಎಲ್ಲ ಹಬ್ಬಗಳು ಇದು ಇಡೀ ಇವತ್ತು ದೇಶದ ಮನೆ ಮಾತಾಗಿದ್ದಾವೆ. ಯಾಕಂದರೆ ಅದರಲ್ಲಿ ವಿಶೇಷವಾಗಿ ಕಾಂತಾರ ಚಿತ್ರ ಬಂದ ಮೇಲೆ ಇಡೀ ದೇಶದಲ್ಲಿ ದಕ್ಷಿಣ ಕನ್ನಡ ಅಂದರೆ ಏನಂತೆ, ನಾವು ಕರ್ನಾಟಕದಿಂದ ಬೇರೆ ಕಡೆ ಹೋದರೂ ಕೂಡ
ನಮಗೂ ಕೂಡ ಕೇಳ್ತಿದ್ದಾರೆ, ಏನು ನಿಮ್ಮ ಊರಲ್ಲಿ ಏನು ಹೀಗಾಗ್ತದೆ ಅಂತ. ನಾನು ನಮ್ಮೂರಲ್ಲ ಅದಾಗ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತೇವೆ. ಆ ರೀತಿ ಅತ್ಯುತ್ತಮವಾಗಿ ಅದೇ ರೀತಿಯಲ್ಲಿ ಇಲ್ಲಿ ಕಂಬಳ ಇರ್ಬೋದು ಅಥವಾ ಇವತ್ತು ಪಿಲಿಗೊಬ್ಬು ಇರ್ಬೋದು, ಈ ರೀತಿಯ ವಿಶೇಷ ಆಟಗಳ ಮೂಲಕ ವಿಶೇಷ ಕಾರ್ಯಕ್ರಮಗಳ ಮೂಲಕ ಸಂಸ್ಕೃತಿಯನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯ ಇಲ್ಲೇ ಉತ್ತಮವಾಗಿ ಆಗ್ತಾ ಇದೆ. ಈ ಕಾರ್ಯಕ್ರಮ ಮಾಡ್ತಿರುವಂಥ ವಿಜಯ ಸಾಮ್ರಾಟ್ ಪುತ್ತೂರು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಹಜ್ ರಾಯ್ ಅವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಕೂಡ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಅವರು ಬರಲಿರೋ ದಿನದಲ್ಲಿ ಈ ಭಾಗದ ಒಂದು ಉತ್ತಮ ನಾಯಕರಾಗಿ ಬೆಳೀತಾರೆ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಇದೆ. ಅದೇ ರೀತಿ ಇಲ್ಲಿ ಈ ಕೆಲಸ ಮಾಡಲಿಕ್ಕೆ ಕಾರಣೀಭೂತರಾದ ಶ್ರೀ ನಾಗರಾಜ್ ಅವರಾಗಲಿ ಮತ್ತು ಉಳಿದೆಲ್ಲ ನಮ್ಮ ಸಂಜೆ ಅವರಾಗಲಿ, ನಮ್ಮ ಅಧ್ಯಕ್ಷರು ಕೂಡ ಇವತ್ತು ಬೆಳಿಗ್ಗೆ ಬಂದು ಹೋದರು ಕಾರ್ಯಕ್ರಮಕ್ಕೆ. ಅವ್ರದ್ದು ಕೂಡ ಇದರ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ಅವರು ಕೂಡ ಬನ್ನಿ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕರೆದು ಗೌರವ ಕೊಟ್ಟಿದ್ದಕ್ಕೆ, ಈ ಕಾರ್ಯಕ್ರಮ ನೋಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.